ನ್ಯಾಯಾಲಯಕ್ಕೆ ಏನು ಗಮನಕ್ಕೆ ಬಂದಿದೆ ಅಂದರೆ ಅದು ನಮ್ಮ ಚಿತ್ರರಂಗಕ್ಕಾಗಲಿ ಆ ಪ್ರೊಡಕ್ಷನ್ ಹೌಸಿಗೆ ಸಂಬಂಧಪಟ್ಟ ಹಣದ ವ್ಯವಹಾರ ಅಲ್ಲ. ಆದ ಕಾರಣ ಅವರು ತಡೆಯನ್ನು ಇದು ನಮ್ಮ ಇಂಗ್ಲೀಷಲ್ಲಿ ಏನಾಗ್ತದೆ ಅಂದರೆ ಇಂಟ್ರಿಮ್ ಸ್ಟೇ ವೆಕೆಟ್ ಮಾಡಿ ಈಗ ಚಿತ್ರರಂಗಕ್ಕೆ ಇದು ಫ್ರೀ ಇದೆ, ರಿಲೀಸ್ ಮಾಡ್ಬೋದು. ಯಾವಾಗ ನಿನ್ನೆಲ್ಲ ಮೊನ್ನೆ ರಿಲೀಸ್ ಆಗಿದೆ, ಇಂಟ್ರಿಮ್ ಸ್ಟೇ ವೆಕೆಟ್ ಆಗಿದೆ. ಸೊ ಮೊನ್ನೆಯಿಂದ ಈಗ ದೇ ಆರ್ ಫ್ರೀ ಟು ರಿಲೀಸ್ ಅಷ್ಟೇ. ಅದರಲ್ಲಿರುವಂಥದ್ದು ಫೈನಾನ್ಷಿಯಲ್ ಸ್ವಲ್ಪ ವ್ಯವಹಾರಗಳಿರುವಂಥ, ಅದು ಈ ಪ್ರೊಡಕ್ಷನ್ ಬೋರ್ಡ್ನೊಟ್ಟಿಗಿರುವ ವ್ಯವಹಾರ ಅಲ್ಲ, ಅದು ಅವರವರ ವೈಯಕ್ತಿಕ ವ್ಯವಹಾರ. ಅವರು ನ್ಯಾಯಾಲಯದಲ್ಲಿ ತಂದು ಹಾಕಿದಂಥ ದಾಖಲೆಗಳಿಗೂ ಅವರ ನ್ಯಾಯವಾದಿಗಳು ವಾದ ಮಾಡಿದ ದಾಖಲೆಗಳಿಗೂ ವ್ಯತ್ಯಾಸ ಇದೆ. ಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ಬೇಕಾದಂಥ ಅಡೆತಡೆಗಳೆಲ್ಲ ಕ್ಲೀನ್ ಆಗಿದೆ. ವ್ಯಾಲಿಡ್ ದಾಖಲೆಗಳು, ಪೂರಕ ದಾಖಲೆಗಳನ್ನು ಅದು ಕೊಟ್ಟರೆ ಆ ನ್ಯಾಯಾಲಯದ ಗಮನದಲ್ಲಿ ನ್ಯಾಯಾಲಯ ಏನು ಹೇಳ್ತದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. Last time ನಮ್ಮ ಅದಾದ ಉಳಿದಿದ್ದ ಅವೇ ಸೆಂಟರ್ಸ್ 20 ಸೆಂಟರ್ಸ್ ವರ್ಕ್ ಟೋಟಲ್ ಕಾಸರಗೋಡು ಸೇಮ್ ಸೆಂಟರ್. ಆ್ಯಕ್ಚುಲಿ ಎಂಕ್ಲೇವಿಂದು ಮಾರಿ ಮಾಡ ಲಾಸೇ ಆ್ಯಕ್ಚುಲಿ ಫಿಲಮ್ ಒಂಜಿ ರಿಲೀಸ್ ಮಂತ್ ಡೇಟ್ ಕೊಡ್ತು ಅವತ್ತು ಮುಖಂ ಬಿರಾ ಇಂಕ್ಲ ಸ್ಟೇ ಇರ್ತದೆ ಇಂಕ್ಲ ಮಾರ್ಕೆಟ್ ಮಾಡ್ತಾರೆ ಇಂಕ್ಲೇಗೆ ಒಂದು ಎಂಥ ಸಮಯ ಸಿಂಚು ಇಂಕ್ಲು ಮಂತಿನ ಬೇಲೆ ಒಂದು ಮಾರ್ಕೆಟಿಂಗ್ ಮಂತ್ 6 ಮಂತ್ ನಮ್ಮ ಫಿಲ್ಮ್ ಮುಗಿದು ಏಪ ಫಿನಿಶಿಂಗ್ ಆಂಡ ಡಬ್ಬಿಂಗ್ ಅದು ಫೈನಲೈಸ್ ಆಂಡ ಅಪ್ಪನೇ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಮಾಡ ಸ್ಟಾರ್ಟಿಂಗ್ ಮಾಡ್ತಾರೆ ಅವು ಒಂಜಿ ಬಾರಿ ಮಲ್ಲ ಎಂಕ್ಲೇವ್ ಅದೊಂದು ಪ್ಲಸ್ ಆವಡತ್ತೆ ಈ ಮಲ್ಲ ಮಲ್ಲ ಪಿಕ್ಚರ್ ದುಡ್ಡು ಬರ್ದಿಂಚಿನ ನೆಕ್ಸ್ಟ್ ಮಂತ್ ಆ ಥರ ತೂನಗೆ ಪ್ಲಸ್ ಆವಡತ್ತೆ ಪ್ಲಸ್ ಆವರ್ ನಂದು ಪ್ರೀತಿಯು ಬೇತೇನೆ ಉಂಟು ಆಲ್ಮೋಸ್ಟ್ ದುಬೈ ಎಂಕ್ಲ ರಿಲೀಸ್ ಆಗ್ತದೆ ಆ ಪ್ರೀತಿ ತೂನಗೆ ಎಂಕ್ಲೆ ಬಾರಿ ಖುಷಿ ಆಂಟ ದಾದ ಬಂದ ಅವೇ ಸಪೋರ್ಟ್ ಮೂಲು ಆಯ್ನ ಪಿಲಿ ಪಿಕ್ಚರ್ ಬರ್ಕೊಂಡು ಅಂತ ಪಿಲಿ ಪಿಕ್ಚರ್ ರಿಲೀಸ್ ಆಗ್ಕೊಂಡು ನಮ್ಮ ಸೇರ್ನಾಗ ಹೆಂಗೆ ಬಂದು ಪ್ರೆಸ್ ತಗೊಳ್ಳ ಫೋನು ಅವಾರ್ಡ್ ಅವು ಪ್ರೀತಿನೇ ಮನ್ಪೇರಾಗ್ಲಿ ಅವನಿಗೆ ಬರೀ ಖುಷಿ ಅವ್ರು ತುಳು ಫಿಲಮ್ ಮಾಡ್ತೀವಿ ಅಂಚನೆ ಐನು ಈಗೆಲ್ಲ ಸಪೋರ್ಟ್ ಎಂಕ್ಲೆ ಮಸ್ತ್ ಬೋರ್ಡ್ ನಾನಲ್ಲ ಫಿಲಮ್ ನನಗೆ ಎಂಕ್ಲೆ ಗೆಲ್ಪದ ಬರುತ್ತೆ 9:45 ಶೋ ಕಾಂಡೆದ ನಮ್ಮ ಮಾತಾ ಪತ್ರಿಕಾ ಮಿತ್ರೆ ಮತ್ತು ಬರೋಡು ಆ ಶೋಗು ಅಂಚನೆ ಇನಾಗ್ರೇಷನ್ ಎಲ್ಲ ಒಂದು ಕಾಂಡೆ ಮಾತೆಲ್ಲ ಇಪ್ಪೋಡು ಬಂದ್ವಿ ಅಂತ